program begitu mau berjalan baru bapak dulu benar yang mau dulu program boy ದೀರ್ಘಕಾಲ ಕೆಲಸ ಮಾಡುವಂತ ಯೋಗ ಮಾಧ್ಯಮದಲ್ಲಿ ಜೊತೆಗೆ ಹಿಂದೂ ಮಕ್ಕಳು ಹೆಣ್ಮಕ್ಕಳಿಗೂ ಕೂಡ ಆತ್ಮರಕ್ಷಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯೆಯನ್ನು ಕೊಡಬೇಕು. ಹಾಗೆ ಭರತನಾಟ್ಯ ಎಂಬುದು ಹೇಗೆ ಮುಖ್ಯವೋ, ಶಾಸ್ತ್ರೀಯ ಸಂಗೀತ ಇದು ಹೇಗೆ ಮುಖ್ಯವೋ, ಕರಾಟೆಯನ್ನು ಕರಗತ ಮಾಡಿಕೊಳ್ಳುವಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಇಟ್ಕೊಳ್ಬೇಡಿ, ಹೆಚ್ಚು ಹೊತ್ತು ನಾನು ಮಾತನಾಡುವುದಿಲ್ಲ, ಮಾತನಾಡುವ ಹುಚ್ಚು ನನಗಿಲ್ಲ, ನನಗೆ ಪ್ರೀತಿ ಇದೆ. ಕಳೆದ ಹಿಂದೂ ಪರಿಷತ್ತಿಗೆ ಬೋಲೋ ಬಜರಂಗ ಬಲಿಗೆ ಹೂವಪ್ಪಣ್ಣ ಹೇಳಿ ನಾವು ಕಾರ್ಯಕ್ರಮ ವಿಶ್ವ ಪರಿಷತ್ತಲ್ಲಿ ನಾವು ಕೆಲಸ ಕಾರ್ಯಕರ್ತ ಬಜರಂಗ ದಳ ಎಲ್ಲದರಲ್ಲಿ ಜವಾಬ್ದಾರಿ ಕೆಲಸ ಮಾಡಿದ್ವಿ. ಬರುವಾಗ ಇಲ್ಲಿ ಇಳಿಬಾರ್ದು ಅಂತೇಳಿ ಹೇಳಿದರೆ ಅದಕ್ಕೆ ಅರ್ಥದಲ್ಲಿ ಇಲ್ಲಿ ಬಂದರೆ ಪ್ರತಾಪ್ ಸಿಂಹ ಮತ್ತು ಹೂವಪ್ಪಣ್ಣ ಬುರಾಡಿಗರೆಲ್ಲ ಬಂದು ಕರ್ಕೊಂಡು ಹೋದ್ರು. ಏನು ಅಂತೇಳಿ ನಮಗೆ ನಾಮಂತ್ರಣದ ಮೇಲೆ ಬಂದದ್ದು. ಹೌದು, ಗೋಪಣ್ಣನಿಗೆ ಹೇಳಿದ್ದಾರೆ ನೀವು ಬರಬಾರ್ದು ಅಂತ ಹೇಳಿದ್ರೆ ಅದೇ ಇಳಿಬಾರ್ದು ಅಂತೇಳಿ ಹೇಳಿದರು ನಮಗೆ ಇಲ್ಲಿ ಬರುವಾಗ. ನನಗಿಂದ ಆಗ ಇವರು ಯಾರು ಪ್ರತಾಪ್ ಸಿಂಹರು ಬಂದರು, ಆಮೇಲೆ ಹೂವಪ್ಪಣ್ಣ ಎಂ ಬಿ ಪುರಾಣಿಕರು ಬಂದು ಕರ್ಕೊಂಡು ಹೋಗುವ ಬೇರೇನಿಲ್ಲ. ಬರ್ತೇವೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಆಗಿದೆ. ವಿಶ್ವ ಹಿಂದೂ ಪರಿಷತ್ ಸಂಘಟನೆಯ ಮುಖಾಂತರ ಇವತ್ತು ಜಿಲ್ಲಾ ಕಾರ್ಯಾಲಯ ಸುಮಾರು 10 ಕೋಟಿ ವೆಚ್ಚದಲ್ಲಿ
ಆಗ್ತಾ ಇದೆ. ಇವತ್ತು ಶಿಲಾನ್ಯಾಸ ಆಗಿದೆ. ಗೋಪಾಲ್ಜಿ ಸ್ವಾಮೀಜಿಯವರೆಲ್ಲ ಪ್ರಮುಖರಿಂದ ಶಿಲಾನ್ಯಾಸ ಆಗಿದೆ. ಮುಂದಿನ 1 ವರ್ಷದೊಳಗೆ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಹಾರೈಕೆ. ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಒಂದು ಕೇಂದ್ರವಾಗಿ ಈ ಕಚೇರಿ ಇರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಎಲ್ಲರಿಗೂ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಹಿಂದೂ ಸಮಾಜಕ್ಕೆ ನಾನು ಧನ್ಯವಾದವನ್ನು ಹೇಳ್ತೀನಿ. ಏನಿಲ್ಲ, ಏನಾಗಿಲ್ಲ. ಸುರಕ್ಷತೆಯ ಚಿಂತೆ ಬಿಟ್ಟು ಬಿಡಿ. ನವೀನ ತಂತ್ರಜ್ಞಾನದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ. ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕ್, ಪಿಂಟೋ ಪ್ಲಾಜಾ, ಎಪಿಎಂಸಿ ರೋಡ್, ಪುತ್ತೂರು, ದಕ್ಷಿಣ ಕನ್ನಡ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.